ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಟ್ಲ ಹೋಬಳಿಯ 12 ಗ್ರಾಮದ ಗ್ರಾಮಸ್ಥರಿಗೆ ಹಕ್ಕು ಪತ್ರ ಹಾಗೂ ಪರಿಹಾರಧನ ಚೆಕ್ಗಳ ವಿತರಣಾ ಸಮಾರಂಭ ಪಡಿಬಾಗಿಲು ಸರ್ಕಾರಿ ಶಾಲೆಯಲ್ಲಿ ನಡೆಯಿತು. ವಿಟ್ಲ ಹೋಬಳಿಯ 8 ಗ್ರಾಮದ 41 ಮಂದಿಗೆ 94C 94CC ಹಕ್ಕುಪತ್ರ ಹಾಗೂ ಪ್ರಾಕೃತಿಕ ವಿಕೋಪ ಪರಿಹಾರ ಚೆಕ್ಗಳನ್ನು ಪುತ್ತೂರು ಶಾಸಕ ಸಂಜೀವ ಮಠಂದೂರು ವಿತರಿಸಿದರು. ಪುತ್ತೂರು ಶಾಸಕ ಸಂಜೀವ ಮಠಂದೂರು ಮಾತನಾಡಿ, ಮಳೆಗಾಲದಲ್ಲಿ ಕೆಲಸ ಕಾರ್ಯಗಳಿಗೆ ವೇಗ ನೀಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಹಕ್ಕುಪತ್ರ ನೀಡಲಾಗ್ತಾ ಇದೆ. ಪ್ರಾಕೃತಿಕ ವಿಕೋಪದವರಿಗೆ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ. ಅದರಂತೆ ಪರಿಹಾರ ಚೆಕ್ಗಳನ್ನು ವಿತರಿಸಲಾಗಿದೆ. ಕಡು ಬಡವರಿಗೆ ನಿವೇಶನ ನೀಡಲಾಗ್ತಾ ಇದೆ. ಜನರಿಗೆ ತೊಂದರೆಯಾಗಬಾರದು ಎಂಬ ನೆಲೆಯಲ್ಲಿ ಕೊರೋನಾದ ನಡುವೆಯೂ ಅಂತರ ಕಾಯ್ದುಕೊಂಡು ಕಾರ್ಯಕ್ರಮವನ್ನು ನಡೆಸಲಾಗಿದೆ ಎಂದರು. ನಿವೇಶನ ಕೊಟ್ಟು ನಮ್ಮ ಮಂತುಕೊರಡು ಐಕೆ ನಮ್ಮ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳಿಂದ ಆ ಒಬ್ಬ ಜನತ ಪಟ್ಟಿ ಮಾಡ್ತದೆ. ಆಗಲೇ ದುಡ್ಡು ಕಟ್ಟಲು ಸಾಧ್ಯ ಇಲ್ಲ. ರಾಜಧಾನಿ ಈಗ ದುಡ್ಡು ಸಂಗ್ರಹ ಅಂತ ಕೊರತು ಆಗಲೇ ನಿವೇಶನ ಕೊಟ್ಟು ಪಂಚಾಯತ್ ಸಂಘಟನೆ ಮಾಡ್ಬೋದು. ಐದು ಪಟ್ಟಿ ಪಂಚಾಯತ್ ಕೊಟ್ಟು ಐದು ಪಂಚಾಯತ್ ಸಂಘಟನೆ ಮಾಡ್ಬೋದು. ದಯಕ್ಕೆ ಉಲ್ಲೇಖ ಮಾಡ್ತಾರಂತ ಇನಿ 94C 94CC ಕಡು ಬಡವರಿಗೆ ಕೊಡ್ಕೋಣ. ಏನಿಗೆ ಇಲ್ಲುಗಾಡಿ ನಿವೇಶನ ಐತೆ ಅಂಚಿನಾಗೆ ಕೊಡ್ಕೋಣ. ಏನು ಕುಂಕಿಡು ಕುಳ್ಳುದು ಇಲ್ಲಿ ವಾಸಮಂತಂದುಲೆಲ್ಲ ಅಂಚಿನಾಗಳಿಗೆ ಇಲ್ಲುದಾಡಿ ಕೊಡ್ಕೊಂಚಿನ ಒಂದು ಕೆಲಸ ಇಲ್ಲಿ ಕರ್ನಾಟಕ ಸರ್ಕಾರ ಹೋಗ್ಬೋದು. ಈಗ ಒಂದು ಯಾಕೆ ಸೈಟ್ ವ್ಯಾಲ್ಯೂ ಮಾಡುತ್ತೆ. ಈಗ ಕನ್ವರ್ಷನ್ ಲ್ಯಾಂಡ್ 911 ಮತ್ತದು ಕೊಡ್ಕೊಂಚಿನ ಸಂಗತಿ ಬಂತು. ಎಲ್ಲ ದಿನ ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಜಯಶ್ರೀ ಕೊಣಂದೂರು, ವಿಟ್ಲ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಜಯಂತ ನಾಯ್ಕ್, ಕೇಪು ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ತಾರನಾಥ್ ಆಳ್ವ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.